ನಮಸ್ಕಾರ ಗೆಳೆಯರೆ, ನಾನಿವತ್ತು ನಿಮಗೆ ಜೀವಾಮೃತ 4 ದಿನಗಳ ನಂತರ ಯಾವ ರೀತಿ ನಾವು ಉಪಯೋಗಿಸಬೇಕು ಅಂತಕ್ಕಂಥದ್ದನ್ನ ಇವತ್ತು ನಾನು ತೋರಿಸ್ಕೊಡ್ತೀನಿ. ಈ ರೀತಿ ಜೀವಾಮೃತವನ್ನು ನೀವು 200 ಲೀಟರ್ ಕ್ಯಾನ್ನಿಂದ ಶೋಧಿಸ್ಕೊಬೇಕು. ಶೋಧಿಸಿದ ನಂತರ ಈ ರೀತಿ ಡ್ರಮ್ಗೆ ನೀವು 16 ಲೀಟರ್ಸ್ ಅದು ಡ್ರಮ್ ಇದು. ಸೊ ಇದಕ್ಕೆ ನೀವು ಈ ರೀತಿ ತುಂಬಿಸ್ಕೊಬೇಕಾಗುತ್ತೆ. ಸೊ ಯಾಕಂದರೆ ಫಿಲ್ಟರ್ ಜಾಮ್ ಆಗೋದ್ರಿಂದ ನೀವು ಶೋಧಿಸ್ಕೊಬೇಕಾಗುತ್ತೆ. ಈ ರೀತಿ ನಾವು ಸ್ಪ್ರೇ ಮುಖಾಂತರ ಗಿಡಗಳಿಗೆ ಹೊಡಿಬೇಕಾಗುತ್ತೆ. ನಾವಿಲ್ಲಿ ನೋಡ್ಬೋದು ಗುಣಿ ರಾಗಿ ಪದ್ಧತಿಯಲ್ಲಿ ರಾಗಿನ ಬೆಳೆದಿದ್ದೀವಿ. ಸೊ ಇದಕ್ಕೆ ಈ ರೀತಿ ನಾವು ಜೀವಾಮೃತವನ್ನು ಸ್ಪ್ರೇ ಮಾಡೋದ್ರಿಂದ ಭೂಮಿಗೆ ಜೀವಾಮೃತ ತಲುಪುತ್ತೆ. ಭೂಮಿಯಲ್ಲಿರ್ತಕ್ಕಂತಹ ಜೀವಾಣುಗಳ ಸಂಖ್ಯೆ ದುಪ್ಪಟ್ಟಾಗುತ್ತೆ, ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಭೂಮಿಯಲ್ಲಿ ಗಿಡಗಳಿಗೆ ನೈಟ್ರೋಜನ್ ಆಗಿರ್ಬೋದು, ಈ ನ್ಯೂಟ್ರಿಯೆಂಟ್ಸು ಸಪ್ಲೈ ತುಂಬ ಚೆನ್ನಾಗಿ ಆಗೋದ್ರಿಂದ ಈ ರೀತಿ ಜೀವಾಮೃತವನ್ನು ನಾವು ಬಳಸಬೇಕಾಗುತ್ತೆ. ಧನ್ಯವಾದ.